ವರ್ಣಕೂಟ ಕಲಾ ಶಿಕ್ಷಣ ಸಂಸ್ಥೆ ಈಗ 25 ವರ್ಷ ನಾವು ನಡೀತಾ ಇದ್ದೇವೆ. 25 ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಿದ್ದೇವೆ ಮಕ್ಕಳಿಗೋಸ್ಕರ. ಅದು ಚಿತ್ರಕಲೆ ಆಗಿರ್ಬೋದು, ಥ್ರೆಡ್ ಆರ್ಟ್, ಸುಗಮ ಸಂಗೀತ, ಕರೋಕೆಯೊಂದಿಗೆ ಹಾಡುವುದು, ಅದು ಹಲವಾರು ಕಾರ್ಯಕ್ರಮ ಮಾಡ್ತೇವೆ ಮಕ್ಕಳಿಗೋಸ್ಕರ. ಭಾಳ ಮಕ್ಕಳು ಅದರಲ್ಲಿ ಉನ್ನತಿಯನ್ನು ನಾವು ಕಂಡಿದ್ದೇವೆ. ಹಾಗೆ ಈಗ ತುಂಬ ಪ್ರಚಲಿತ ಇರುವಂಥದ್ದು ಗಾಂಧಾರಿ ವಿದ್ಯೆ ಅಂತ. ಸೊ ಗಾಂಧಾರಿ ವಿದ್ಯೆಯಲ್ಲಿ ನಾವು ಹಲವಾರು ಪ್ರಯೋಗಗಳನ್ನು ಮಾಡಿದ್ದೇವೆ ನಮ್ಮ ವರ್ಣಕುಟೀರ ಟೀಮ್. ಸೊ 4 ಪ್ರಯೋಗಗಳಲ್ಲಿ ಮಕ್ಕಳು ಅದ್ಭುತ ರಿಸಲ್ಟ್ ಕೊಟ್ಟಿದ್ದಾರೆ. ಅದು ಕಲಿಯೋದರಲ್ಲಿ ಆಗಿರ್ಬೋದು, ಅವರ ಒಂದು ಸ್ವಭಾವದಲ್ಲಿ ಕೂಡ ಆಗಿರ್ಬೋದು, ಓದೋದರಲ್ಲಿ ಕೂಡ ತುಂಬ ಜಾಣರಾಗಿದ್ದಾರೆ. ಅದು ಫೀಡ್ಬ್ಯಾಕ್ ಪೇರೆಂಟ್ಸ್ ಹೇಳೋದು ನಮಗೆ ಖುಷಿ ಆಗ್ತದೆ ಒಂದು ವಿಷಯದಲ್ಲಿ. ಅದೇ ಥರ ಈ ವರ್ಷ ಈ ಸಲ 5ನೇ ನಾವು ಬ್ಯಾಚನ್ನು ಶುರು ಮಾಡ್ತೇವೆ 6 ತಾರೀಕಿನ ಜುಲೈ 6ರಿಂದ 13 ತಾರೀಕು ತನಕ. ಹಾಗೆ ಈ ಸಲ ಮಕ್ಕಳಿಗೆ ಮಾತ್ರ ಅಲ್ಲ, ಹಿರಿಯರಿಗೆ ಕೂಡ ನಾವು ಗಾಂಧಾರಿ ವಿದ್ಯೆಯನ್ನು ಹೇಳಿಕೊಡುವಂಥ ಯೋಜನೆ ಕೂಡ ಮಾಡಿದ್ದೇವೆ. ಹಲವಾರು ಕಡೆಯಿಂದ ಕರೆಗಳು ಬರ್ತಾ ಇದೆ. ಈಗಾಗಲೇ ಬಾಗಲಕೋಟೆಯಿಂದ ಒಂದು 72 ವರ್ಷದೊಬ್ಬರು ಹಿರಿಯರು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಕೂಡ ಬರ್ತೇನೆ ಕಲೀಲಿಕ್ಕೆ ಅಂತ ನಾವು ಆಯ್ತಂತ ಹೇಳಿದ್ದೇವೆ. ಹಾಗೆ ಅದು ನಮಗೊಂದು ತುಂಬ ಸಂತೋಷ ವಿಷಯ. ಅಷ್ಟು ದೂರದಿಂದ ಹೇಗೆ ನಿಮ್ಮ ಮಾಧ್ಯಮದಿಂದ ಅದು ಗೊತ್ತಾದ್ದು ಅವರಿಗೆ, ಅವ್ರು ಹೇಳಿದ್ರು ನನಗೆ. ಸೊ ಅದು ನಮಗೆ ತುಂಬ ಖುಷಿಯಾದ ವಿಷಯ. ಸೊ ನಾವು ಅವರು ಕಲಿಲಿಕ್ಕೆ ಆಗ್ತದೆ ಕೇಳಿದರು. ಖಂಡಿತ ಆಗ್ತದೆ ಅಂತ, ನಿಮ್ಮ ಮನಸ್ಥಿತಿ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸ್ಪಿರಿಚುವಲ್ ಬೇಸಲ್ಲಿ ಇದ್ದಾರೆ ಅವರು, ಆದ ಕಾರಣ ಅವರಿಗೆ ಖಂಡಿತ ಆಗ್ತದೆ ಅಂತ ಹೇಳಿದ್ದಾನೆ. ಪ್ರಯತ್ನ ಪಡಬೇಕು ಅಂತ ಹೇಳಿದ್ದಾನೆ. ಹಾಗೆ 6 ತಾರೀಕಿನಿಂದ 13 ತಾರೀಕು ತನಕ 5:30 ಸಂಜೆ 5:30ಯಿಂದ 7:30 ತನಕ ಕ್ಲಾಸ್ಗಳು 8 ದಿನ ರೆಗ್ಯುಲರ್ ಆಗಿ ಆಗ್ತಾ ಇರ್ತವೆ. ಆನಂತರ ನಾವು 48 ದಿವಸ ಅದನ್ನು ಫಾಲೋಅಪ್ ಮಾಡ್ತೇವೆ ವಾಟ್ಸಪ್ಪಲ್ಲಿ ಮತ್ತು ಅವರ ಕರೆಗಳಲ್ಲಿ ಕೂಡ. ಈಗಾಗಲೇ 4 ಬ್ಯಾಚಿಗೆ ಕೂಡ ನಾವು ವಾಟ್ಸಪ್ಪಲ್ಲಿ 48 ದಿವಸ ಕೂಡ ನಾವು ಅದು ಫಾಲೋಅಪ್ ಮಾಡ್ತಾ ಇದ್ದೇವೆ. ಡೈಲಿ ಅವರು ಎಷ್ಟು ಗಂಟೆಗೆ ಹೇಳ್ತಾರೆ, ಏನು ಮಾಡ್ತಾರೆ, ಎಷ್ಟು ಎಕ್ಸಸೈಸ್ ಮಾಡ್ತಾರೆ, ವ್ಯಾಯಾಮಗಳು ಮಾಡ್ತಾರೆ, ಕೆಲವು ಕ್ರಿಯೆಗಳಿದೆ ಅದು ಮಾಡಲಿಕ್ಕೆ, ತ್ರಾಟಗಳಿರ್ಬೋದು. ಸೊ ಎಷ್ಟು ಹೊತ್ತು ಮಾಡ್ತಾರೆ. ಸೊ ಅವರೆಲ್ಲ ನಮಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಸಮೇತ, ವಿಡಿಯೋ ಸಮೇತ ಕಳಿಸ್ತಾರೆ. ಅದು ಭಾಳ ಸಂತೋಷ ವಿಷಯ ಆಗ್ತದೆ. ಯಾಕೆಂದರೆ ಮಕ್ಕಳು 8 ಗಂಟೆಗೆ 7 ಕಾಲಕ್ಕೆ ಎಲ್ಲ ಏಳುವವರು 4:15 ಗಂಟೆಗೆ 5 ಗಂಟೆಗೆಲ್ಲ ಎದ್ದು ಅದು ನಮ್ಮ ಗಾಂಧಾರಿ ವಿದ್ಯಾ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಸೊ ಅದು ಭಾಳ ಸಂತೋಷ ವಿಷಯ ನಮಗೆ. ಹಾಗೆ ಒಂದು ನಾವು ಮಕ್ಕಳನ್ನೊಂದು ಒಳ್ಳೆ ದಾರಿಗೆ ತರಬೇಕಾದ್ರೆ ಒಂದು ಬೇರೆ ನಮಗೆ ಮಾಧ್ಯಮ ಅಂತೇಳಿ ನಾವು ಈ ಗಾಂಧಾರಿ ವಿದ್ಯೆ, ಈ ಆರ್ಟ್ಸ್ ಸೆಕ್ಷನ್ ಏನಿದೆ, ಸೊ ಅದರ ಬಗ್ಗೆ ನಾವು ಟ್ರ್ಯಾಕಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೇವೆ. ಮಕ್ಕಳು ಕೂಡ ಉನ್ನತ ರಿಸಲ್ಟ್ ಸಿಕ್ಕಿದೆ, ಅದು ನಮಗೆ ಭಾರಿ ಖುಷಿ ಆಗ್ತದೆ. ಹಾಗೆ 5ನೇ ಬ್ಯಾಚ್ ಕೂಡ ನಾವು ಈಗ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಕೂಡ ನಾವು ಮಾಡ್ತಿದ್ದೇವೆ. ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಅವರು ಕೂಡ ಸಣ್ಣ ಮಗು ಸಹ ಇದೆ, ಸುದೀಪ್ತಿ ಅಂತ. ಸೊ ಅವರು ಕೂಡ ಒಂದು 4:15 ಗಂಟೆ 5 ಗಂಟೆಗೆ ಎದ್ದು ಇದರ ಪ್ರಾಕ್ಟೀಸ್ ರೆಗ್ಯುಲರ್ ಮಾಡ್ತಾರೆ. ನಮಗೆ ಸಂತೋಷ ಇದೆ. ಗಿರಿವಿಹಾರ್ ಇದೆ, ಅವರ ಪೇರೆಂಟ್ಸ್ ಕೂಡ ಇದ್ದಾರೆ, ಮಾತಾಡ್ತಾರೆ ಅವರೊಂದು ಎಕ್ಸ್ಪೀರಿಯನ್ಸ್. ಯಾಕೆಂತೇಳಿ ನಾವೇ ಮಾತಾಡೋಕ್ಕಿಂತಲೂ ಹೆತ್ತವರು ಬಂದು ಮಾತಾಡಿದ್ದಕ್ಕೆ ಸ್ವಲ್ಪ ಒಂದು ಭಾರತ ಬೆಲೆ ಇರ್ತವೆ. ಸೊ ಅಧ್ಯಕ್ಷರು ಇದ್ದಾವೆ, ನಾವಿಬ್ಬರು ಗಾಂಧಾರಿ ವಿದ್ಯೆಯನ್ನು ಕಲಿತಿದ್ದೇವೆ. ಸೊ ಅದನ್ನು ಕೂಡ ಮಕ್ಕಳಿಗೆ ಅದನ್ನು ಶೇರ್ ಮಾಡ್ತಿದ್ದೇವೆ. ನಮಗೆ ರಿಸಲ್ಟ್ ಚೆಂದ ಬರುವ ಕಾರಣ ನಾವು ಇದನ್ನು ಸ್ವಲ್ಪ ಅದರಲ್ಲಿ ಎಕ್ಸ್ಟ್ರಾ ಪ್ರಯೋಗಗಳು ಮಾಡ್ತೇವೆ. ಈ 5ನೇ ಬ್ಯಾಚ್ ಆದ ನಂತರ ಇನ್ನೊಂದು ಅಡ್ವಾನ್ಸ್ ಕೋರ್ಸ್ ಅಂತ ಇದೆ, ಅದನ್ನ ಒಂದು ಈಗ ರಜೆಯಲ್ಲಿ ಕೂಡ ಮಾಡೋದು ಪ್ಲ್ಯಾನ್ಗಳಿದ್ದಾವೆ. ಈಗ ಸ್ವಲ್ಪ ಅಡ್ವಾನ್ಸ್ ಕೋರ್ಸ್ಗಳು ಅದು ಭಾಳ ಚೆನ್ನಾಗಿರ್ತದೆ. ಈ ಮಕ್ಕಳನ್ನು ಸೇರಿಸಿ 5 ಬ್ಯಾಚಲ್ಲಿ ಯಾರು ಬರ್ತಾರೆ ಆ ಮಕ್ಕಳಿಗೆ ಮಾತ್ರ ಅಡ್ವಾನ್ಸ್ ಕೋರ್ಸ್ಗಳು ನಾವು ಮಾಡ್ತಿದ್ದೇವೆ. ಪೇರೆಂಟ್ಸ್ ಮಾತಾಡ್ಬೋದು ಮ್ಯಾಮ್, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಶೇರ್ ಮಾಡ್ಬೋದು. ಎಸ್ ಎಸ್ ಇಲ್ಲ ಫಸ್ಟ್ ಒಮ್ಮೆ ಬಂದರು, ಮತ್ತು ಈಗ ನಾವೇ ಕೊಡ್ತಿದ್ದೇವೆ. ನಾವು ಮತ್ತು ಇವರು ಮ್ಯಾಮ್ ಕೊಡ್ತಿದ್ದೇವೆ. ಅದು 5:30ರಿಂದ 7:30 ಗಂಟೆ ತನಕ ಅಲ್ಲ, ಸಾಯಂಕಾಲ ಸರ್, ಸಂಜೆ. ಯಾಕೆ ಮಕ್ಕಳು ಶಾಲೆ ಯಾವ ಸರ್ 4 ದಿನದಲ್ಲಿ ಮಕ್ಕಳಿಗೆ ರಿಸಲ್ಟ್ ಸಿಗ್ತದೆ 4 ದಿವಸದಲ್ಲಿ. ಆನಂತರ 8 ದಿವಸದಲ್ಲಿ ಹೋಗೋ ಒಂದು ಹಂತಕ್ಕೆ ಬರ್ತಾರೆ. ಮತ್ತು ಅವ್ರು 48 ದಿವಸಗಳು ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹಾಗೆ ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೇವೆ. ಅದು ಹೇಗೆ ಗೊತ್ತೇ ಸರ್, ಈಗ ಮಕ್ಕಳಿಗೆ ಏನಂತ ಹೇಳಿದರೆ ಒತ್ತಡ ಹೆಚ್ಚಿರುವುದಿಲ್ಲ. ಮಕ್ಕಳು ಕಲಿಕೆಯಲ್ಲಿ ಟ್ರ್ಯಾಕಲ್ಲಿ ಇರ್ತಾರಲ್ಲ, ಮತ್ತು ಅವರು ತುಂಬ ಇನ್ನೋಸೆಂಟ್ ಆಗಿರ್ತಾರೆ, ತುಂಬ ಪ್ರಪಂಚದ ತುಂಬ ಜ್ಞಾನಗಳಿರುವುದಿಲ್ಲ ಅವರಿಗೆ. ಸೊ ಅವ್ರೇನಾಗ್ತದೆ, ಒಂದೇ ಕಡೆಯಲ್ಲಿ ಅವ್ರ ಏಕಾಗ್ರತೆ ಇರ್ತದೆ. ಆಗ ಕಲೀಲಿಕ್ಕೆ ಅವರಿಗೆ ಒಂದು ರಿಸೀವ್ ಮಾಡೋ ಪವರ್ ಜಾಸ್ತಿ ಇರ್ತದೆ. ಹಿರಿಯರಿಗೆ ಕೂಡ ಸೇಮ್ ಇದೆ, ಅದ್ರಲ್ಲಿ ಯಾವುದು ಡೌಟ್ ಇಲ್ಲ. ಅದೇನಂತ ಹೇಳಿದರೆ ಈಗಿನ ಜಗತ್ತಲ್ಲಿ ಏನಂತ ಹೇಳಿದರೆ ನಾವು ಸ್ವಲ್ಪ ಬ್ಯುಸಿಯಾಗಿರ್ತೇವೆ ಸರ್. ಈ ಫೈನಾನ್ಷಿಯಲ್ ಇರ್ಬೋದು, ಅದು ಕಾಯಿಲೆಗಳಿರ್ಬೋದು, ಅಥವಾ ನಾವು ಒತ್ತಡಗಳು ಜಾಸ್ತಿ ಇರೋ ಕಾರಣ ಸ್ವಲ್ಪ ಅದರಲ್ಲಿ ಅವರು ಯೋಚನೆ ಮಾಡಬೇಕು, ನನಗೆ ಆಗ್ತದಾ ಇಲ್ವಾ, ನನ್ನ ಏಜ್ ಆಯಿತು. ಸೊ ಇದು ಅವರನ್ನು ಕಮಾಂಡ್ ಮಾಡೋದು. ಈ ಕಮಾಂಡ್ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಅವ್ರದ್ದು. ನನಗೆ ಆಗ್ತದೆ ಅಂತ ಆದರೆ ಯಾರಿಗೂ ಆಗ್ತದೆ ಸರ್, ಆಗೋದ್ರೆ ಸಾಧ್ಯವಿಲ್ಲ. ಹಾಗೆ 72 ವರ್ಷದವರು ಬರ್ತಾರಂತ ಹೇಳಿದರೆ ಅವರಿಗೂ ಅದು ಆಗ್ತದೆ. ಯಾಕೆಂದರೆ ಅವರಿಗೆ ನಂಬಿಕೆ ನಾನು ಮಾಡ್ತೇನೆ ಅಂತ, ನಮಗೆ ಅಷ್ಟು ಸಾಕು, ಆ ನಂಬಿಕೆ ಸಾಕು, ಅದು ಖಂಡಿತ ಮಾಡ್ತಾರೆ. ನಾವೀಗ ಕಳೆದಲ್ಲಿ 25-30 ಮೆಂಬರ್ಸ್ ಎಲ್ಲ ಬರ್ತಾರೆ. ನಾವು 50 ಮೆಂಬರ್ಸ್ ತನಕ ನಾವು ಮಾಡ್ಬೋದು. ಎಕ್ಸ್ಟ್ರಾ 5,000 ಸರ್. ಹಾಂ ಹೌದು, ಒಂದು ಕೋರ್ಸ್ ಮತ್ತು 48 ದಿವಸ ಫಾಲೋಅಪ್ ಮಾಡ್ತೇವೆ. ಮತ್ತು ನಾವು ತಿಂಗಳಿಗೆ 1.5 ತಿಂಗಳಿಗೆ ಕರಿತೇವೆ ಅವರನ್ನು.
ಬೇರೆ ಇನ್ನು ಫಾಲೋಅಪ್ ಮಾಡಬೇಕಲ್ಲ, ಹೇಗೆಲ್ಲ ಮಾಡ್ತಾರೆ ಅಂತ ಚೆಕ್ ಮಾಡ್ತೇವೆ ನಾವು. ಹಾಂ ಎಸ್, ಮೈನ್ ಅಂತ ಹೇಳಿದೆ, ಈಗ ನಮ್ಮ ಶಕ್ತಿಯನ್ನು ನಮಗೆ ಅರಿವಿರುವುದಿಲ್ಲ. ನಮ್ಮಲ್ಲಿ ಏನು ಶಕ್ತಿ ಇದೆ ನಮಗೆ ಅರಿವಿರುವುದಿಲ್ಲ. ಆ ಅರಿವು ಅದು ಮೂಡಿಸ್ತದೆ, ನಾವು ಹೀಗಿದ್ದೇವೆ, ಒಳಗೆ ನಮ್ಮ ಶಕ್ತಿ ಇದೆ. ಹಾಗೆ ಅಂತರಂಗ ಮತ್ತು ಬಹಿರಂಗ ಅಂತ ಇದೆ. ಅಂತರಂಗ ಶಕ್ತಿ ಯಾವತ್ತು ನಾವು ಡೆವಲಪ್ಮೆಂಟ್ ಆಗ್ತದೆ, ಪಾಸಿಟಿವ್ ಎನರ್ಜಿ ಬರ್ತದ, ನೀವು ಬಹಿರಂಗ ಕೂಡ ನಾವು ಆಗಿರ್ತೇವೆ. ಮತ್ತು ನಾವು ಸಮಾಜಕ್ಕೆ ಯಾವುದೊಂದು ಉಪದ್ರ ಮಾಡೋದಾಗಲಿ, ಕೆಟ್ಟದಾಗಿ ಹೇಳೋದಾಗಲಿ ಅಂತ ಮನೋಭಾವನೆ ಬರುವುದಿಲ್ಲ, ಬರಲಿಕ್ಕೆ ಈ ವಿದ್ಯೆ ಬಿಡೋದಿಲ್ಲ. ಹಾಗೆ ಮತ್ತೆಲ್ಲರೂ ಈ ವಿದ್ಯೆಯನ್ನು ಉಪಯೋಗಿಸುವ ರೀತಿಯಲ್ಲಿ ಉಪಯೋಗಿಸಬೇಕು. ಈಗ ನಮಗೆ ಎಲ್ಲಿ ಅದೊಂದು ಸಾಧನೆ ಮಾಡಬೇಕಂತೇಳಿ, ಈಗ ಆರ್ಟ್ ಸೆಕ್ಷನಲ್ಲಿ ಮಾಡಬೇಕಂತಂದರೆ ನಾವು ಆರ್ಟಲ್ಲಿ ಈ ವಿದ್ಯೆಯನ್ನು ಅಡಾಪ್ಟ್ ಮಾಡ್ಬೋದು. ಈ ಟೆಕ್ನಿಕನ್ನು ಉಪಯೋಗಿಸಿ ಅದರಲ್ಲಿ ಡೆವಲಪ್ಮೆಂಟ್ ಆಗ್ಬೋದು. ಅಥವಾ ನೀವು ಪತ್ರಕರ್ತರಾಗ್ಬೋದು, ಅವ್ರು ಕೋರ್ಸ್ ಯಾರು ಮಾಡ್ತಾರೆ ಅದಕ್ಕೆ ನಾವು ಅದಕ್ಕೆ ಸೇರಿಸ್ಬೋದು ಈ ವಿದ್ಯೆಯನ್ನು. ಸೊ ಡೆವಲಪ್ಮೆಂಟ್ ಆಗ್ತದೆ, ಮೆಮೊರಿ ಜಾಸ್ತಿ ಆಗ್ತದೆ, ಮತ್ತು ನಾವು ಎನರ್ಜಿ ಕ್ರಿಯೇಟ್ ಆಗ್ತದೆ, ಪಾಸಿಟಿವ್ ಎನರ್ಜಿ ತುಂಬ ಕ್ರಿಯೇಟ್ ಆಗ್ತದೆ. ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದ ತಕ್ಷಣ ನಮಗೆಲ್ಲ ಓಪನ್ ಅಪ್ ಆಗ್ತದೆ ಸರ್. ಓಪನ್ ಅಪ್ ಆಗಬೇಕು, ನಾವು ಓಪನ್ ಆಗ್ತದೆ, ಆಗ ನಮಗೇನಾಗ್ತದೆ ಅಂದರೆ ಸಾಧನೆ ಮಾಡಿದ ದಾರಿ ಈಸಿ ಆಗ್ತದೆ ಅಂತ. ಎಲ್ಲದಕ್ಕೂ ಯೂಸ್ ಆಗ್ತದೆ ಖಂಡಿತ ಸರ್. ಸರ್ ಓ ಖಂಡಿತ ಸರ್, ಖಂಡಿತ ಸರ್. ಬಟ್ ಹೇಗಂತಲ್ಲ, ಈಗ ಏನಾಗಿದೆ ಅಂತ ಹೇಳಿದರೆ, ಈ ಪ್ರೆಸೆಂಟಾಗಿ ಏನೆಲ್ಲ ಬಂದಿದೆ ಎಲೆಕ್ಟ್ರಾನಿಕ್, ನೀವೇನು ಹೇಳ್ತೀರಿ ಅದನ್ನು ಬಳಸ್ಬೋದು, ತಪ್ಪೇನಿಲ್ಲ. ಹೇಗೆ ಬಳಸಬೇಕು ಅದರ ಮೇಲೆ ರೀತಿ ಇರುತ್ತೆ. ಅದಕ್ಕೆ ನಾವು ಆ ವಿದ್ಯೆ ಬೇಕು ಅಂತ ಹೇಳೋದು. ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡೋದು, ಮಿಸ್ಯೂಸ್ ಮಾಡ್ಬೋದು, ಎರಡನ್ನೂ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಮನುಷ್ಯನಿಗೆ ನಮಗೆ ಯಾವುದು ಬೇಕು ಸಮಾಜಕ್ಕೆ ಅದನ್ನು ಉಪಯೋಗಿಸಬೇಕಾದ್ರೆ ನಾವು ಕೆಲವು ವಿದ್ಯೆಗಳು ಕಲಿತ್ರೆ ತುಂಬ ನಮಗೆ ಪ್ರಯೋಜನಕಾರಿ ಆಗ್ತದೆ ಖಂಡಿತ. ಬಹುಶಃ ಗಾಂಧಾರಿ ವಿದ್ಯೆಯನ್ನು ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ಪರಿಚಯಿಸಿದ್ದು ವರ್ಣಕುಟೀರ ಅಂತ ಹೇಳಿ ಇಷ್ಟಪಡ್ತೇನೆ. ಅದೇ ರೀತಿ ಮಗಳನ್ನ ಫಸ್ಟ್ ಸೇರಿಸಿ ಒಂದು 3 ದಿನಗಳ ಕಾಲ ಅವರು 3 ಹೇಳಿದ್ದು ಒಂದು ಧ್ಯಾನ, ಪ್ರಾಣಾಯಾಮ, ನಾಟಕ, ಈ 3 ಆಕ್ಟಿವಿಟೀಸ್ ಅನ್ನ ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ. ಬೆಳಿಗ್ಗೆ 5 ಗಂಟೆಯಿಂದ 6:30 ಒಳಗೆ ಆಗಬೇಕು ಅಂತ ಹೇಳಿರ್ತಾರೆ. ಸೊ ಮಗಳನ್ನ ಮಾಡಿಸಿದೆ. ಇದಕ್ಕಿಂತ ಮುಂಚಿನ 3 ದಿನ ಮಾಡಿಸಿದ್ದೆ, ಬಟ್ ಗುರುಮುಖಿಯಿಂದ ವಿದ್ಯೆ ಅದಕ್ಕೆ ಎಫೆಕ್ಟ್ ಜಾಸ್ತಿ ಅಂತ ಅನ್ಕೊಳ್ತೇನೆ. ಅದು ಅವರ ಮೂಲಕ ಬಂದ ನಂತರ ಅವಳಿಗೆ ಅದರ ಎಫೆಕ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆದ್ರು. ಫಸ್ಟಿನ 3 ದಿನಗಳ ಕಾಲ 3 ಹೊತ್ತು ಮಾಡಿಸಿದ್ರು ಧ್ಯಾನವನ್ನ. 4ನೇ ದಿನಕ್ಕೆ ಮಗು ಬಾಲನ್ನ ಸೌಂಡ್ ಮಾಡ್ತಾ, ಕಿವಿ ಹತ್ರ ಹಿಡಿದಿಗೆ ಸೌಂಡ್ ಮಾಡ್ತಾ ಕಲರನ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ದು. ಅದೇ ರೀತಿ ದಿನಮುಕ್ತ ಚಿತ್ರ ಬರೆಯುವಂಥದ್ದು, ಕಣ್ಣಿಗೆ ಬಟ್ಟೆ ಕಟ್ಟಿ ಸರ್ ಏನೋ ಚಿತ್ರ ಬರೆದು ಕೊಡ್ತಾರೆ, ಅದನ್ನ ಅವಳು ಮಾಡ್ತಾ ಇದ್ದು. ಆಮೇಲೆ ಬಾಲಿನ ಗೋಡಿ ಹಿಂಭಾಗದಲ್ಲಿ ಬಾಲನ್ನ ಹಿಡಿದಾಗ ಅದರಲ್ಲಿ ಎಷ್ಟು ಬಾಲ್ ಉಂಟು ಅಂತ ಹೇಳ್ತಾ ಅದರ ಕಲರನ್ನ ಕೂಡ ಎಕ್ಸಾಕ್ಟ್ ಆಗಿ ಗುರುತಿಸ್ತಾ ಇದ್ಲು. ಹೋದ ನಂತರ ಸರ್ ಶುರುವಿಗೆ ಹೇಳುವಂಥದ್ದು ಅಂತ ಹೇಳಿದ್ರೆ, ತಂದೆ ತಾಯಿಯ ಮೇಲೆ ಕೋಪಿಸಿಕೊಳ್ಳಬಾರದು, ವಿದ್ಯೆ ಬರುವುದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಉಕ್ತಿಯಿಂದ ಒಂದು ಸಂಸ್ಕಾರದ ಸಮಾಜವನ್ನೇ ನಿರ್ಮಾಣ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೇನೆ. ಆ ಕಲರ್ ಹೇಳೋದಕ್ಕಿಂತ ಜಾಸ್ತಿ ನಮಗೆ ಈಗ ಇಂಪಾರ್ಟೆಂಟ್ ಇರುವಂತದ್ದು ಸಂಸ್ಕಾರವಂತ ಸಮಾಜ, ಅದಕ್ಕೆ ಈಗ ಹೊರತೆ ಇರುವಂಥದ್ದು. ಇದು ಕೂಡ ಒಂದು ಎಫೆಕ್ಟ್ ಗಾಂಧಾರಿ ವಿದ್ಯೆಯದ್ದು. ಅದೇ ರೀತಿ ನನ್ನ ಮಗಳಲ್ಲಿ ಇನ್ನೊಂದು ಕಂಡದಂದ್ರೆ ಶಾಂತತೆಯ ಸ್ವಭಾವ. ನಮ್ಗೆ 2 ಮಕ್ಕಳು, ನನಗೆ 2ನೇ ಮಗ ಸ್ವಲ್ಪ ತುಂಟತನ ಜಾಸ್ತಿ. ಹಾಗೆ ಪ್ರತಿ ಸಲ ಮಗಳಿಗೆ ನೀನ್ ಬಿಟ್ಟು ಕೊಡು ದೊಡ್ಡವಳಲ್ವಾ ಅಂತ ಹೇಳೋದು, ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇದ್ಲು ಅವಳು. ಆ ಕಿರ್ಚು ಅಂತ 3 ಹೊತ್ತು ಕೂಡ ಇರ್ತಿತ್ತು, ಅಷ್ಟು ಕಿರ್ಚುತ್ತಾ ಇದ್ಲು. ಇಲ್ಲಿಗೆ ಬಂದ ನಂತರ ಅದು 1 ಹೊತ್ತಿಗೆ ಇಡ್ತಿದ್ದಿಲ್ಲ, ತುಂಬಾ ಕಿರ್ಚೋದಿಲ್ಲ. ಟಿವಿ ಮೊಬೈಲ್ ದೂರವೇ ಆಗಿ ಹೋಗಿದೆ. ಒಂದು ದಿನದಲ್ಲಿ ಒಂದು 5-10 ನಿಮಿಷ ನೋಡ್ತಾ ಇದ್ಲು. ಈಗ ಅದು ಕೂಡ ಅವಳಿಗೆ ಬೇಡ ಅಂತ ಹೇಳೋದು. ತಮ್ಮನನ್ನು ಕೂಡ ಆಟಕ್ಕೆ ಕರೀತಾ ಇದ್ದಾಳೆ, ಬಾ ಆಟ ಆಡುವ ನಾವು ಅಂತ. ಎಲ್ಲರೂ ಹೇಳಿದ್ರು, ಮಗ ಕೂಡ ಈಗ ಹೇಳ್ತಾ ಇದ್ದಾನೆ, ಬೆಳಿಗ್ಗೆ ನನ್ನ ಸಾಕನೊಟ್ಟಿಗೆ ಬೇಗ ಎಬ್ಬಿಸು, ನಾನು ಸಹ ಕೂತ್ಕೊಳ್ತೇನೆ. ಅವ್ನು ದೀಪ ನೋಡ್ತಾನೆ, ಅಂದ್ರೆ ನಾಟಕ ಅಂತ ಹೇಳಿದ್ರೆ ದೀಪ ನೋಡುವ ಒಂದು ಆಕ್ಟಿವಿಟಿ, ಅದನ್ನು ನೋಡ್ತಾನೆ ಇಲ್ವ ಅಂತ ಅಕ್ಕನೊಟ್ಟಿಗೆ ನನ್ನ ಕೂಡ ಎಬ್ಬಿಸು ಅಂತ ಹೇಳಿ ಶುರು ಮಾಡಿದ್ದಾನೆ. ಮತ್ತೆ ಅವಳಿಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ. ಶಾಲೆಗೆ ಹೋಗ್ತಿದ್ರು, ಎಲ್ಲೋ ಒಂದು ಇರ್ತಾ ಇದ್ದು, ಈಗ ಅಷ್ಟು ವೇರಿಯೇಷನ್ ಇಲ್ಲ, ಗುಣ ಸ್ವಭಾವದಲ್ಲಿ ಒಳ್ಳೆ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಒಂದು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಕ್ಕಳಲ್ಲಿ ತೊಳಗಾಟ ಇರ್ತದಲ್ಲ, ಅದನ್ನ ಗಾಂಧಾರಿ ವಿದ್ಯೆ ಕಲಿತ ನಂತರ ಕಡಿಮೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಕಳೆದ ವರ್ಷ ಮಗಳದ್ದು 3 ತಿಂಗಳುಗಳ ಕಾಲ ಶಾಲೆಗೆ ರಜೆ. ಇದ್ದ ಬದ್ದ ಜ್ವರಗಳೆಲ್ಲ, ಟೈಫಾಯ್ಡ್, ಶೀತ ಜ್ವರ ಆವಾಗ ಬರುವಂಥದ್ದು ಎಲ್ಲ ಇದು ಪ್ರಾಬ್ಲಮ್ಸ್ ಆಗಿತ್ತು. ಈ ವರ್ಷದಲ್ಲಿ ಹೆಲ್ತ್ ಇಶ್ಯೂಸ್ ಅಂತಾಗಿ ಒಂದೇ ಒಂದು ರಜೆ ಆಗಲಿಲ್ಲ. ಸಣ್ಣ ಪುಟ್ಟ ಜ್ವರ ಶೀತಗಳಿರ್ತದೆ, ಬಟ್ ಅದರಿಂದಾಗಿ ರಜೆ ಅದಿಲ್ವೇ ಇಲ್ಲ. ಇದಕ್ಕೆ ನಾವೇ ಉದಾಹರಣೆ. ಹಾಗೆ ಉಳ್ದವರಿಗೆಲ್ಲ ರಾತ್ರಿ ಲೇಟ್ ಆಗ್ತದೆ, 12 ಗಂಟೆ ಆಗೋದು, ವಾಟ್ಸಪ್ ಅಲ್ಲಿ ಇರ್ತೇವೆ, ಬೆಳಿಗ್ಗೆ ಲೇಟ್ ಆಗ್ತದೆ ಹೇಳುವಾಗ. ಇಲ್ಲಿ ವರ್ಣಕುಟೀರದ ಒಳಗೆ ಹೇಗೆ ಅಂತ ಹೇಳಿದ್ರೆ, ನಾವು ರಾತ್ರಿ 8-9 ಗಂಟೆ ಆಗುವ ಮಕ್ಕಳು ಮಲಗಿ ಆಗ್ತದೆ, ಬೆಳಿಗ್ಗೆ 5 ಗಂಟೆಗೆ ಗ್ರೂಪ್ ಸೌಂಡ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. 4 ಗಂಟೆಗೆ ಬೆಳಗಿಂದ ಎಲ್ಲರದ್ದು ಫೋಟೋಸ್ ಬರ್ತದೆ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಇನ್ನೊಬ್ಬರನ್ನು ಗ್ರೂಪ್ ಕೊಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಈಗ ನಾವು ಈಗ ಏನು ಮಾಡಿದ್ದೇವೆ ಅಂತ ಹೇಳಿದೆ, 24 ಗಂಟೆ, ಈಗ 30 ಗಂಟೆ ಪ್ಲ್ಯಾನ್ ಮಾಡ್ತೇವೆ. ಈಗ ಆಲ್ರೆಡಿ ನಾವು ಸೆಟ್ ಆದೇವೆ. ಈಗ 5 ಜನ ಮಕ್ಕಳು, ಅದರಲ್ಲಿ 3rd ಸ್ಟ್ಯಾಂಡರ್ಡ್ ಮಕ್ಕಳು
ಏನು ಮಾಡ್ತಾರೆ ಅಂತೇಳಿ 10 ಗಂಟೆ ಕಂಟಿನ್ಯೂ ಮಾಡ್ತಾರೆ. ಸ್ಟಾಪ್ ಇಲ್ಲ, ಏನು ಸ್ಟಾಪ್ ಇಲ್ಲ, ಅದೇ ಸ್ಯಾಂಡ್ ಆರ್ಟ್ ಮಾಡ್ತಾರೆ. ಮತ್ತೊಂದು ಕಣ್ಣು ಮುಚ್ಚಿ 6ನೇ ಕ್ಲಾಸ್ ಮಕ್ಕಳು 3 ಜನ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ 30 ಗಂಟೆ ಕಂಟಿನ್ಯೂ ಆಗಿ ಸ್ಯಾಂಡ್ ಆರ್ಟ್ ಮಾಡ್ತಾರೆ. ಪ್ರಯೋಗದಲ್ಲಿ ಆಗ್ತಾ ಉಂಟು ಈಗ. ಮೋಸ್ಟ್ಲಿ ನಾನೊಂದು 60% ಆಲ್ರೆಡಿ ವರ್ಕ್ ಆಗಿ ನಮ್ಮದು. ಇನ್ನು ವರ್ಕ್ ಮಾಡಬೇಕು ಸರ್, ಪ್ರಾಕ್ಟೀಸ್ ಮಾಡಬೇಕು. ನಮ್ಮಲ್ಲಿ ಒಂದು 75-100 ಒಳಗೆ ಮಕ್ಕಳು ಕಲಿತು. ಅದರಲ್ಲಿ ಒಂದು 4 ಬ್ಯಾಚಲ್ಲಿ 75 ಮತ್ತು ರೆಗ್ಯುಲರ್ ಪ್ರಾಕ್ಟೀಸ್ ಎಲ್ಲರೂ ಮಾಡ್ತಾರೆ. ಯಾಕೆ ನಮಗೆ ವಾಟ್ಸಪ್ ಬ್ಯಾಚಿಂದ ಇವತ್ತಿನ ಈಗ 4th ಬ್ಯಾಚ್ ತನಕ ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಕೇಳ್ತಾ ಇರ್ತೀವಲ್ಲ, ಮಾಡ್ತೀರಾ ಅಂತ. ಶಾಲೆಗಳಿಗೂ ಕೂಡ ಸಹ ಮಕ್ಕಳಿಗೆ ಇದರ ವಿದ್ಯೆಯನ್ನು ಹೇಳಿಕೊಡೋ ಪ್ಲ್ಯಾನ್ ಇದ್ದೇವೆ. ಯಾಕೆಂತ ಹೇಳಿದರೆ ಮಕ್ಕಳು ನಾವು ಹೇಳ್ಬಾರ್ದು, ಕೆಲವೊಮ್ಮೆ ಏನಾಗ್ತದೆ ಅವರು ಮಾನಸಿಕ ಒತ್ತಡದಲ್ಲಿ ಸ್ವಲ್ಪ ಹೆಚ್ಚಿರ್ತಾರೆ ಮತ್ತು ಅದಕ್ಕೋಸ್ಕರ ಬೇರೆ ಕೆಟ್ಟ ಚಟಗಳನ್ನು ಉಪಯೋಗಿಸುವಂಥ ಹಂತ ಕೂಡ ಈಗ ಆಲ್ರೆಡಿ ನಿಮಗೆ ಮೀಡಿಯಾದಲ್ಲಿ ಗೊತ್ತಿದೆ, ಬರ್ತಾ ಇದೆ. ಈಗ ನೀವು ಡ್ರಗ್ಸ್ ಆಗಿರ್ಬೋದು, ಸಮಥಿಂಗ್ ಕೆಲವು ಮೀಡಿಯಾದಲ್ಲಿ ಸುಮಾರು ಬರ್ತಾ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾದ್ರೆ ಇಂಥ ವಿದ್ಯೆ ಒಬ್ಬ ಕಲಿತರೆ ಅವ 4 ಜನ ಸರಿ ಮಾಡ್ತಾರೆ. ಅಲ್ಲಿ ಅವನ ಹತ್ತಿರ ಇರುವ ಒಂದು ಏರಿಯಾದ ಎಷ್ಟು ಜನ ಇರ್ತಾರೆ, 4-10 ಜನ ಅವರು ರಿಪೇರಿ ಮಾಡ್ತಾರೆ. ಆ ಒಂದು ಕೆಪಾಸಿಟಿ ಇರಬೇಕು. ಯಾಕೆಂದರೆ ಇವರು ಆ ಒಂದು ಸ್ವಭಾವವನ್ನು ಬೆಳೆಸಿರ್ತಾರೆ. ಅದು ತುಂಬ ಉಪಯೋಗ ಇದೆ. ಮತ್ತೆ ಸರ್ ಹೇಳಿದರು ಏನಾದರೂ ಸೈಡ್ ಇಫೆಕ್ಟ್ ಇದೆ ಅಂತ. ಖಂಡಿತವಾಗಿ ಇಲ್ಲ ಸರ್. ಯಾಕೆಂದರೆ ಇದು ಯೋಗ ಸಿಸ್ಟಮ್. ಅದು ಯೋಗ ಸಿಸ್ಟಮಲ್ಲಿ ಯಾವ ಸೈಡ್ ಇಫೆಕ್ಟ್ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಹೆಲ್ತಿಯಾಗಿರ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.